ಶರೀರಾಂಜಾಯ ಬಂದಂತಾಗ ಒಂದಿನ ಕೂಡಾತ ಒಳ್ಳೆ ಎತ್ತಾನೆ ಎತ್ತಕ್ಕೆ ಮರ ಅಂತ ಬಂದ್ಬೇಕು ಮರ ಬಂದು ತುಳಿದುಕೊಂಡು ಕನ್ನಡ ಬಂದ ಮರ ಅಂತ ಬಂದ್ಕೊಳ್ಳಿ ಶರೀರ ಮರ ಬಂದ ಗಾದ ಬಂದ ಮರ ಅವು ದಿನ ಮರಣ ಒಂದು ಐತಿ ಅಂತ ಅರ್ಥ ಪತಿತಸ್ಯ ಅಷ್ಟದೇಹಸ್ಯ ಕಾಷ್ಟವಿಷ್ಟ ಸಮಸ್ತ ಫಲಾನಿ ತ್ರೀಣಿ ಶಿಷ್ಯಂತೆ ತರುವುದು ಸಂಸ್ಕೃತ ಉದಾಹರಣೆ ತರು ಪಣ್ಣು ತಾಂಡ ದೋಣಿಗೆ ಉದಾಹರಣೆ ದೋಣಿ ಉಂಡತ ಹಡಗು ಐಕಲ ತರುವುದು ಉದಾಹರಣೆ ಬೈಕ್ ಬಂದ ನಮ್ಮ ತುದೆ ದಾಟೋದು ತಾಂಡ ಒಂದು ಓಡಬಹುದು ಅಥವಾ ಹಡಗಬಹುದು ಅಂತೆ ನೀಂದೊಂದು ಕೆಲವು ದಾಂಟರೆ ಹಾಕಿ ಅಂತ ಸಂಸಾರ ಬಂದು ಒಂದು ಸಮುದ್ರ ತುದೆ ದಾಟರಿಕೊಂಡು ಹಡಗು ಅಥವಾ ದೋಣಿ ಹೋಗಿ ಬಂದಂತಾಗ ಈ ಶರೀರ ಮರಣಾಂಜಯ ಬಂದಿರುವಂತಾಗ ಒಂದು ದಿನ ಹೋಗಣವು ಆಂಡ ತರು ಬಂದ ದಾಟರಾಗು ಸಂಸಾರ ದಾಟರಿಟ್ಟು ಒಂದು ಶ್ರೇಷ್ಠವಾದ ಒಂದು ಹಡಗು ಅಥವಾ ದೋಣಿ ಹೋಗಿ ಬಂದಂತಾಂಡ ಬ್ರಾಹ್ಮಣ ಶರೀರ ಅಥವಾ ಮನುಷ್ಯ ಶರೀರ ಮನುಷ್ಯ ಅವು ಎಡ್ಡೆ ಕೆಲಸ ಮಾಡ್ತಾರೆ ಜೋಕುಳನ್ನು ಬೆದೊಂದ ಇಟ್ಕೊಡಿದ್ದಾರೆ ಇನ್ನು ಏದ ಮಾಡ್ಕೊಳ ಅಂತೆ ಬೆದನುಂತಾಂಡ ಎಡ್ಡೆ ಜೋಕುಳು ಎಡ್ಡೆ ರಾಮನಿ ಎಡ್ಡೆ ಸಂಸಾರ ಎಡ್ಡೆ ಬಂದು ಬಂದು ಒಂದು ಫಲ ಮಾಡಲು ಸಾಧ್ಯ ಉಂಟು ಆಂಡ ಬೆದೋಡು ಅಂತಾಗ ತಾಕತ್ತು ನೋಡು ತಾಕತ್ತಿನ ಬೆದರಾಪಣ ಅದು ಕೊಟ್ಟೇರು ವೇದಂತೆ ಮಧು ಬಂದ ತುಗೆರತ್ತು ಮಧು ಬಂದ ತಿಗ ಪುಟ್ಟಿ ಬಾಲೇದು ಫ್ರೂಟು ತಿಗಾಲ ನೀರ ಇಂತ ಎಡ್ಡೆ ತೆಗೆದು ಅವೇನು ಬಂಗಾರ ಚಮಚಂಡು ಕೊಡುಗಾರ ಅಪ್ಪ ನಾವು ಸರಿಯಾಗಿ ಅಂದ್ಕೊಂಡು ಮಧು ಬಂದ ದೇವರ ಜ್ಞಾನ ದೇವರ ತತ್ವಜ್ಞಾನ ಬಂದ ತಿಗನು ಚಿರಂತೆ ಕೊಡು ಪಾಪನ ಪಂಡ್ರದ್ದಿ ನಮ್ಮ ವರ್ಷ ಪಾಪ ಬಂದಕ್ಕೆ ದೇವರ ಜ್ಞಾನ ಅಂತೂ ಐದು ಪಾಪ ಪಂಡ್ರದ್ದಿ ಆ ದೇವರ ಜ್ಞಾನ ಪಾಪ ಬಂದ ಶಂಕ ಒಂದು ದಾಟರ ಅಂಚ ಮಧು ದೇವರ ಜ್ಞಾನ ದೇವರ ವಿದ್ಯೆ ಬಂದ ಮದ್ದಿಗನು ಚಿರಂತ ಇಕ್ಕೊಡು ಎಟ್ಟೆ ಕೆಲಸವನ್ನು ಜೋಕುಳನ್ನು ಎದೊಂದ ಇಕ್ಕೊಡು ಸೌತೆಗಾಲ ಅಂಚ ಏರು ದೇವರನ್ನು ತೆರೆಯುವಂತು ಎಡ್ಡೆ ಕೆಲಸ ಅವು ಎಂಜಲು ಇಪ್ಪರಬೇಕು ಹೋಗಬೇಕು ದಾನ ಧಾರ್ಮಿಕ ಸಾಮಾಜಿಕವಾದ ಎಡ್ಡೆ ಕೆಲಸವನ್ನು ಜೋಗುಡಲು ಬೆದೊಂದೈತೆ ತಪ್ಪೇದ ಪಿಪ್ಪಲು ಸ್ವಾದು ಆಗ್ತದೆ ಆಯ್ನ ಮರಂತ ಫಲముందట ಅವು ಎಡ್ಡೆ ವಿದ್ಯೆ ಅವು ಪಿಪ್ಪಲಂ ಸ್ವಾದು ತೀವ್ರ ತಿಪ್ಪಣಿಗರ ವಿದ್ಯೆಗ ಕುಳಿತು ಹೋಗು ಕೊಟ್ಟಾಪು ಏಳು ಕಂಡು ಕೊಡ್ತು ಹೋಗ್ಬೇಕು ಅಂದ ಯಹ ಪಿತರನ್ನ ವೇದ ಏಳು ಅಪಯರು ಕಂಡ ದೇವರು ಆ ಬಗ್ಗೆ ಆಲೋಚನೆ ನಂಬ್ರೆ ಆಯನ ಮಾತ್ರ ಆಯನ ಮರಂటే ಎಡ್ಡೆ ಫಲ ಬಂದು ತೀಗೆ ತಿಂದ್ರೆ ಯೋಗ ಇಪ್ಪುರಿ ಬಂದದ್ದು ವೇದ ಅಂತೂ ಪಡಂತುಂಡರು ಅನಂತ ಅವರ ಇಬ್ಬರು ಓಳ ಇತ್ತಾಗು ಈ ಜಾಗದಲ್ಲಿ ಬರ್ತದೆ ಈ ದೇವರನ್ನ ಸೇವೆ ಅಂತಾರೆ ಸೇವೆ ಅಂತಾಗ ದೇವಿ ಮಾತ್ರ ಪಡ್ಬೇಕು ಗದಾದಿ ವಿತ್ತಂ ಪುತ್ರಾಂಶ ಮತಿಂ ಧರ್ಮಿ ಗತಿಂ ಶುಭಾಂ ಪಟ್ಟದು ಆಡಕ್ಕೆ ಸಂತೋಷ ಅಂತಾಡ ಸುಳ್ಳು ದುಡ್ಡುಗಳು ಕಳ್ತಾರೆ ದುಡ್ಡುಗಳು ಜಾತಕ ದುರ್ಬುದ್ಧಿ ಬರ ಶುರುವಾಗಿ ದುರ್ಬುದ್ಧಿ ಭಕ್ತ ಆಳ ಅನುಗ್ರಹ ಅಂತ ಸಾ ಯಾಟಿತಾದ ವಿಜ್ಞಾನ ತುಷ್ಟ ವೃದ್ಧಿಂ ಪ್ರಯತ್ನ ಆಳ ದಮ್ಮಯ ಬಾವಿಡಿದ್ದಾರೆ ಅಪನಗ ಎಡ್ಡೆ ತತ್ವಜ್ಞಾನ ಕೊಡ್ತಾರೆ ಗದಾದಿತ್ತಂ ಪುತ್ರಾಂಶ ಜೋಗಲ್ ಕೊಡ್ಬಾರ್ದು ಎಂತಿತ್ತು ಪುತ್ರ ನಮ್ಮ ಪಣ್ಣಗೆ ಗಾಳಿನ ವರ್ಷಷ್ಟ ಪುತ್ರ ಆದಿ ಸುಖ ಸಾಧನಂತೂ ನಮ್ಮ ಪಣ್ಣು ಕೇಳಿ ಜೋಗು ಕೊಡಿದ್ದಾರೆ ಅಂತಿತ್ತು ಎಡ್ಡೆ ಜೋಗನೆಲ್ಲ ಆಳೆ ಕೊಡ್ಕೋಣ ಗದಾ ವಿತ್ತ ಅರ್ಥ ಧರ್ಮ ಅರ್ಥ ಕಾಮ ಮೋಕ್ಷ ಅರ್ಥ ಕೊಡುತ್ತೆ ಉಸಿರುಡಿಕೆ ಅನರ್ಥ ಉಪಯೋಗ ಲೆಕ್ಕ ಅರ್ಥ ಕೊಡ್ಕೊಳ್ಳೋದು ಆ ವ್ಯಕ್ತಿ ಕಾಮ ಎಷ್ಟೇ ಜೋಗದಲ್ಲಿ ಕೊಡ್ಕೊಳ್ಳೋದು ಆ ವ್ಯಕ್ತಿ ಮತಿಂ ಧರ್ಮಿ ನಂದು ದುರ್ಬುದ್ಧಿ ಕೊಡ್ಕೊಳ್ಳೋದು
ಎಷ್ಟೇ ಧರ್ಮ ಆಯ್ತು ಗತಿ ಮೋಕ್ಷ ಅವೆಲ್ಲ ಕೊಟ್ಟ ಆಳೆ ಸಾಧಿಸೋದನ್ನ ಆಳೆ ಪಂಡಿತ್ ದೇವಿ ಮಹಾತ್ಮರು ಸುರಥ ವೈಶ್ಯರು ಹಾಗೂ ಋಷಿಗಳು ಪಂಡಿತರು ಅನಂತ ಅಂತ್ಯತ್ವ ಮಹಾತಾಯಿ ಆಳಿ ಕೊರಡು ಆರಾಧನೆ ಅಂತಾರೆ ಆರಾಧನೆ ಫಲವಾತಿ ಎಂಟ ವೇದಂತ ಪಂಟರ ಎಟ್ಟೆ ಜೋಕುಳು ಬಂದರು ಎಟ್ಟೆ ಜೋಕುಳನ್ನ ಕೊಡ್ತೀರಿ ಎಟ್ಟೆ ಸಹಧರ್ಮನಿಂದ ಕೊಡ್ತೀರಿ ಎಟ್ಟೆ ಬಂಧು ವರ್ಗನ ಕೊಡ್ತೀರಿ ಎಟ್ಟೆ ಶಿಷ್ಯ ವರ್ಗನ ಕೊಡ್ತೀರಿ ಎಟ್ಟೆ ಪರಿವಾರ ಸಿಕ್ಕದಿನ ಬಂದಂತ ಅಂದ ಈ ಜನ್ಮ ಅಂತ ನಿಂತು ಪುಣ್ಯತ್ತು ಜನ್ಮ ಅಂತಾರಂಟು ಯಾವಂದ ಶುಭಾನ್ ಜಾಯಂತಿ ಏಕಾಮಾನ್ ಗುರುದೇವ ಪ್ರಸಾದ ನಮ್ಗೆ ಇದು ಎಟ್ಟೆ ಆಗ್ತು ಬಂದಂತ ಅಂದ ನಮ್ಮ ಈ ಜನ್ಮದ ಅಜ್ಜಿ ಪುಣ್ಯ ಕೊಡ್ತಾರ ಅಂಕ ಗುರು ದೇವ ಪ್ರಸಾದ ಗುರುಗಳನ್ನು ಹಿರಿಯರನ್ನು ದೇವರ ಅನುಗ್ರಹ ಅಂತ ನನಗೆ ಮಂದ ಸಿಕ್ಕದು ಜಾಗನ ತೊಂದರೆ ಆಗ್ತಾ ಬಂದಂತ ಅಂಡ ಈಗ ದೇವರಿಗೆ ನಡೆದ ನಮ್ಮ ಜನ್ಮ ಜಾಗನ ಪಾಪ ಅಂತ ಅಂಚ ಅಂತ ಅಂಡ ఆయన ಅನುಷ್ಠಾನ ದಾನ ಅಂತ ಫಲ ಕೊಟ್ಟು ಮುಂದುಂಟು ಈಗ ದೇವತಾನುಗ್ರಹವಂತ ಇಡೀ ಮುಟ್ಟ 82 ವರ್ಷ ಮುಟ್ಟ ಸಹಧರ್ಮನಿ ಆದ ತೊರುಡು ಈ ಜಾಗದ ದೇವರ ಸೇವೆ ಅಂತಾರೆ ಧರ್ಮಕರ್ಮ ಅಂತಾರೆ ಕೋಡ ಹಿರಿಮಂತ ಗುರುಗಳಿಗೆ ದೇವರೇ ಬರಲ್ಲ ಅಪ್ಪೆ ಅಚ್ಚುತ ಗುರುದ್ವಾರ ಪ್ರಸಾದ ದೇವರು ಸೀದವತ್ತು ಅನುಗ್ರಹ ಗುರುಕುಳ ಮುಖಾಂತರ ಅನುಗ್ರಹ ಅಂತ ಕೋಡೆ ಗುರುಕುಳ ಬರ್ತದೆ ರಾಮದೇವರ ಪೂಜೆ ವಿಠಲದೇವರ ಪೂಜೆ ನನ್ನ ಮಂತ್ರಾಕ್ಷರ ಮಾಡಿದ ಗುರುವರ್ಗರ ಅಂತ ದೇವರನ್ನು ಓಡುವ ಹಂಗೆ ಅಂತ ದೇವರ ಜಾಗವತ್ತಂಡ ಅವು ಪರಿಹಾರ ಮಾಡಿದ್ದಾರೆ ಆಗ ದೇವರ ಜಾಗದಿಂದ ಅನ್ಯಾಯ ಅಂತ ಈಗ ಗುರುಕುಳ ಬಂದಂತ ಗುರುಕುಳಿಗೆ ಅನ್ಯಾಯ ಅಂತ ಆಯ್ತು ವಿಚಾರ ಏರ್ಲಂತೆ ಅಂತ ಕೋಡ ದೇವರ ಸಂವಿಧಾನ ಗುರುಕುಳ ಸಂವಿಧಾನ ಜ್ಞಾನಿಯ ಸಂವಿಧಾನ ಬ್ರಹ್ಮಚಾರ್ಯರ ಸಂವಿಧಾನ ಬ್ರಾಹ್ಮಣರ ಸಂವಿಧಾನ ಎಷ್ಟೇ ಕೆಲಸ ಅಂತ ಆಯ್ತು ಅವರ ಅಂತ ಸೇರಿದ ದೇವರ ಜಾತ ಪ್ರಾರ್ಥನೆ ಮಾಡೋಣ ತಾಂಡ ಇತ್ತ ಹೊಸತ್ತು ಕೂಡ ಮದುವೆ ಆತಾರೆ ನೀವು ಆಯ್ತು ಅವರ ಆಯ್ತು ಮದುವೆಗಾಗ ಆಶೀರ್ವಾದ ಬರಲು ಇಹೈವಸ್ತಂ ನತ್ರ ಧರ್ಮೋದಾನೋ ಸೇಗೆ ಈ ಮಂತ್ರದ ಅರ್ಥದ ಒಂದು ಮದುವೆಟ್ಟ ಬಂದ್ರಡು ಆಯ್ತು ಶ್ರಾದ್ದ ಅಂತ ಈ ಮಂತ್ರ ಬಂದ್ರಡು ಇದು ಪೂರ್ವ ಮತ್ತು ಅಪರ ಪ್ರಯೋಗ ಉಭಯ ಪ್ರಯೋಗ ವಿಶಿಷ್ಟವಾದ ಒಂದು ಆಶೀರ್ವಾದ ಮಂತ್ರ ಇವತ್ತು ಅರ್ಥ ಇಹೈವಸ್ತಂ ಮದುವೆ ಆಗಿತ್ತು ದಂಪತಿಗಳು ಬಂದ್ರ ಇಬ್ಬರು ಇಹೈವಸ್ತ ಒಟ್ಟಿಗೆ ಇಪ್ಪನೇ ಎದ್ದು ಇತ್ತ ಜಾಗ ಈ ಮದುವೆ ಅಂತ ಎಲ್ಲ ಒಂದು ಕುಂದಾಪುರ ಹಾಕಿ ಒಂದು ಮಂಗಳೂರು ಹಾಕಿ ಅಂತ ಅವರ ಒಟ್ಟಿಗೆ ಇರ್ತದೆ ಮಾವಿ ಔಸ್ತಂ ಬೇತೆ ಬೇತೆ ಆವಡೆ ಜಾನೆ ನನ್ನ ಬೇತೆ ಬೇತೆ ಆವಡೆ ಒಟ್ಟಿಗೆ ಇರ್ತದೆ ವಿಶ್ವಮಾವಿ ವ್ಯಕ್ತುತಂ ನಮ್ಮ ತೊರುಡು ಬದುಕ ಅನುಭವಿಸೋದು ಅವನ ದೇವರ ಪೂಜೆಗಾರ ನಮ್ಮಲ್ಲಿ ಸ್ವಲ್ಪ ಆಟಿ ಇಲ್ಲ ಅಮಾಸೆ ಬರ್ತು ಆಗಿ ಕೈಪ ಕಷಾಯ ಬರ್ಪುಣ ಆ ವ್ಯಕ್ತಿ 5 ಮಂದಿ ನಂತರ 4 ಮಂದಿ ಈ ರೀತಿ ಸಮಾಜ ತಿರುಪುಣ ಯುಗಾದಿ ಬೇವು ಬೆಲ್ಲ ತಿರುಪುಣ ಈ ರೀತಿ ಅವು ಜಾತಾರ್ಥವನ್ನು ಅಂತ ಸಂಸಾರ ಪುಟಿ ವ್ಯಕ್ತಿ ಎಟ್ಟನ್ನ ಕಾಳನ್ನ ಎರಡರ ಸಮಾವಾದ ಅನುಭವ ಇಂಥ ವಿಶ್ವಮಾವಿ ವ್ಯಕ್ತಿ ತೊರುಡು ಅನುಭವಿಸೋದು ವ್ಯಕ್ತಿ ನಡೆ ಅಂದ್ಕೊಳ್ಳಿ ಕ್ರೀಡಂತವು ಗೊಪ್ಪಂತಿಲ್ಲವೇ ನನ್ನ ಗೊಪ್ಪೋಡು ಎರಡೊಟ್ಟಿಗೂ ಎಂಟುನೊಟ್ಟಿಗೆ ಹತ್ತು ಪುತ್ರೈ ಮಗನಾಕೊಂಡು ಆ ಜನ ಒಳ್ಳೆಯದಿಲ್ಲ ಆಪ್ಲೊಟ್ಟು ಕ್ರಿಕೆಟ್ ಹೋಗ್ಲಿ ಪುತ್ರೈ ಅಡಿಗೆ ಮುಗಿನ ಹತ್ತಿ ಮತ್ರವಿಹಿ ಕ್ರಿಕೆಟ್ 11 ಜನ ಓಡು 15 ಜನ ಗೊತ್ತಾನಜ್ಜ ಎರ್ಗೊಬ್ಬರೇ ಹೋಗ್ರಿ ಹೆಂಗ್ ಬರ್ತಾ ಇದೆ 15 ಜನ ಓಡು ಗೊತ್ತುಂಟು ಪುತ್ರೆ ನತ್ರವಿಹಿ ಮತ್ತೆ ಬಂದ ಮಗೆ ಆಯಗ ಮಗೆ ಆತ್ಮತ ನನ್ನವರೇ ಮಾಡಿ ತಯಾರಾಗ್ತದೆ ಮದುವೆ ಆಯಗ ಮಗೆ ಅವರು ನತ್ರಿ ಅಡೆಮುಟ ಗೊತ್ತಾಗತ್ತೆ ಅವಳು ಆತ್ಮಟ್ಟು ಹೋಗ್ಬೋದು ಎಂಟು ಹೋಗ್ಬಿಡತ್ತೆ ನಾನು 80 ವರ್ಷ ಅಂತಾಣ ಅವಳು 1900 ದಾಟಿ 88 ವರ್ಷ ದಾಟಿ ಆಂಡ ಇತ್ತರ 8 ಹಿಂಗೆ ಜೋಗಳಕ್ಕೆ ಹೋಗ್ಬೇಕು ಅಂತ ಆ ರೀತಿ ಆದ ನಿಂಕುಳ್ಳ ಪುತ್ರೈ ನತ್ತವಿ ಒಬ್ಬ ಬುಳಿತೊಂದತ್ತು ಜಾಡ ಬುಳಿಕರ ಮೋದಮಾನು ಖುಷಿತ್ತು ಓಳು ಬಿಟ್ಟೆ ಕಾಯಿಡತ್ತು ವೇಗರಿಗೆ ನಿಮ್ಮ ಸ್ವಂತ ಇಲ್ಲದು ಹೊರಡಿಪ್ಪನೆ ಬಂದ ಆ ಮಂತ್ರದ ಅರ್ಥ ಆ ಮಂತ್ರದ ಅರ್ಥ ಹೆಚ್ಚಿನ ಒಂದು ಇಂಕೊಂಡು ಇಡೀ ಸಂಸಾರ ಸಾರ್ಥಕ ಬಂತು ಮೂರು ಸೇರಿದ ಮಂತ್ರ ಭಕ್ತರು ಬ್ರಾಹ್ಮಣರು ವೇದಜ್ಞರು ಮಂತ್ರರ ಇಂಕೊಂಡು ಆರಾಧನೆ ಉಂಟು ಆ ಮಹಾತಾಯಿಯ ಪ್ರಾರ್ಥನೆ ಅಂತ ಆಶೀರ್ವಾದ ಉಂಟು ಮಾರ್ಗಂತ ನಡುಟುಂಡು ನೈ ಗಮನಕ್ಕೆ ಗೊತ್ತಿಲ್ಲ ಗೊತ್ತಲ್ಲಿ ಆಟಗಾರಿ
ಹಲವು ವರ್ಷದ್ದು ನಡತ್ತೊಂದು ಇವತ್ತು ನಾವು ಎಲ್ಲ ಮನ್ಪುಣ ಇದ್ದ ಕೋಡೆ ಮನ್ಪುಣ ಕೆಲಸ ಇತ್ತು ಆ ದಿನ ತಾನೇ ಮನ್ಪುಣ 71 ವರ್ಷ ಆದ 10 ತಿಂಗಳು 70 ವರ್ಷ ಆದ 10 ತಿಂಗಳು ಅಪ್ಪಣ ಸಹಸ್ರ ಚಂದ್ರ ದರ್ಶನ ಚಿತ್ರ ಈ ಒಂಜಿ ಕಾರ್ಯಕ್ರಮ
ಈ ಸಹಸ್ರ ಸುಂದರ ದರ್ಶನ ಬಂಡ 1,000 ಚಂದ್ರನ ಬೆಳಕು ಬಡಗ ಕಿರಣ ನಮ್ಮ ದೇಹಕ್ಕೆ ಉರುಳಿಗೆ ಐಕೆ ಸಹಸ್ರ ಚಂದ್ರನ ದರ್ಶನ ಅಂತ ಮಾಡ್ತೀರಿ. ಅವು ಅಪ್ಪಣ 81 ವರ್ಷ ನನಗೆ ಏನಿಗೆ ದನ್ನ ದೇವರು ಆರೋಗ್ಯ ಹೊರದು ಆ ಸೇವೆನ ಇಂಕ್ಲ ಆಚರಣೆ ಮಾಡ್ತಾರ ಕೆಲಸ ಆತಂದು ಜೀವ ಮಾಡಿಬಿಟ್ಟು ವಿಷಯ ನಂಗೆ ಪಡೆಯಲು ಸಾಧ್ಯ ಇದ್ದಿ. ಅವು 4 ಜನ ಸೇರಿ ನಾಲ್ಕಲೆ ದೇವರ ಪ್ರಾರ್ಥನೆ ಮಾಡ್ತಂದು ಆರಿಗೆ ಆರೋಗ್ಯ ಕೊಡಲಿ ಏನು ಕುಡಿಸುತ್ತಾಗಲಿ ಮಾತಾಡೋಲ್ಲ ಆಯುರ ಆರೋಗ್ಯ ನಮಗೆ ಪ್ರೇ ಮಾಡಿದೆ ಪ್ರಾರ್ಥನೆ ಮಾಡಿಚಿತ್ನ ಕೆಲಸ ಇನ್ನು ಮಂಚಿತ್ತಿ ಕೆಲಸಗಳು ಕೋಡ್ ಮುರಾಣದಿನುಟು ಲೋಕಪ್ರದ ಒಂದು ಪಂಚಾಮೃತ ಪುರಸ್ಕಾರ ದೇವರಿಗೆ ಸೇವೆ ದಿನಾನೇ ನಡ್ತಂದು ನೋಡು. ಮಹಾಗಣಪತಿ ವೀರಭದ್ರ ಸ್ವಾಮಿ ಮಹಾದೇವಿಗೆ ಮೂಜಿ ದೇವರಿಗೆ ನಾಲ್ಕಲೆಲ್ಲ ರಂಗಪೂಜೆಯನ್ನು ದೇವರಿಗೆ ಸಲ್ಲಿಸಾಗ ಮಾತ್ರ ತಿನಿ ಸಹಸ್ರ ಸುಂದರ ದರ್ಶನ ಹೋಮ ಅಂಜನೆ ಅಷ್ಟ ಪವಿತ್ರ ಮಂತ್ರ ಮಾಡೋದು ಮಂತ್ರಗಳು ಶ್ರೇಷ್ಠವಾಗಿ ಹೆಣ್ಮ ಮಂತ್ರ ಪ್ರಾರ್ಥನೆ ಮಾಡ್ತೊಂದು ದೇವರಡ ಅರಿಗೆ ಹೋಮವನ್ನು ಸಲ್ಲಿಸಾಂಡು ಮಂಚಿತ್ತಿ ಕೆಲಸಗಳು ನಮ್ಮ ಮನುಷ್ಯರು ಹೆಚ್ಚಿಗೆ ಮುಪ್ಪರು ಯಾರು ಅಪರಾಧ ಸಹಸ್ರಾಣಿ ಕ್ಷಮಸ್ಸ ಪರಮೇಶ್ವರಿ ಬಂದ್ಬಿಡ್ನೇ ನನ್ನ ಮೂಲ ಉದ್ದೇಶ ಉದಾಹರಣೆಗೆ ಯಾನು ಸೇರ್ನೆದ್ದಿರಾಗ ಆಯ್ತು ಹಿಂಗೆ ಮಂತ್ರ ಗೊತ್ತುಂಡು ಯಾರು ಬಂದು ಆ ದೇವರಿಗೆ ಕೊನ್ನ ಸೇವೆನೇ ಸ್ವೀಕಾರ ಮಾಡ್ಬಿಳೆ ಹೆಂಗೆ ಅನುಗ್ರಹ ಮಾಡ್ಬಿಳೆ ಇರ್ನ ಸೇವೆ ಮಾಡ್ತಾರೆ ಬಂದು ಆತೇ ಪ್ರಾರ್ಥನೆಯನ್ನು ಇಂಥದ್ದು ನೋಟು ಐನು ನಿರಂತರಡು ದಾರ ತೊಂದರೆ ವಿಘ್ನದ್ದಂದೆ ದೇವರೇ ಸ್ವೀಕಾರ ಮಾಡ್ತೊಳ್ಳೆ ಎಂದು ಪ್ರಾರ್ಥನೆ ಮಾಡ್ತೊಂದಿರಿ ನಿಂಗೆ ದರ್ಶನ ದಾರ ನಿಜನ ನಡತಲು ತದಂಗವಾದ ನಮ್ಮ ಹಿಂದೂ ಧರ್ಮ ಪ್ರಕಾರ ಪ್ರತಿ ಒಂಜಿ ಕೆಲಸಗಳ ಅನ್ನದಾನ ಬುಡಿಗೆ ದಮಣಗ ಬಾಕಿ ಮಾತ ದೇವರಿಗೆ ಸೇವೆ ಸಲ್ಲಿಸ್ತಾವ ಆರಾಯ್ತ ಪರಿಮಾಣ ದೇವತರು ಬಾಕಿ ದಾನ ಮಾತ ನಂಗೆ ಬಿಡ್ಬಿಡಿ. ಈ ಅನ್ನದಾನದ ಸೇವೆ ಅಂಚತ್ತು ದಮಣಗ ದೇವರೇ ಪ್ರತಿಯೊಬ್ಬರ ಆತ್ಮೋಡಿ ತಂದು ಮನಸ್ಸಿತ್ತಿ ಸೇವೆನ ಸ್ವೀಕಾರ ಮಾಡ್ತವರಿಗೆ ಅಂಚನೆ ಇನ್ನಿದು ಅನ್ನದಾನ ಮಾಡ್ತಂಡು ಅವು ಎಂಚಾತಾರೆ ನೆಂಕಲೇ ಗೊತ್ತಿದ್ದಿ ಅವು ದೇವರಿಗೆ ಅರ್ಪಿದ ಅಂಚಾರ ಇನ್ನು ಸ್ವೀಕಾರ ಮಾಡ್ತಾವ ನೋಡು. ಸರ್ವ ಜನಗಳೇ ಇಲ್ಲ ಆಯುರ ಆರೋಗ್ಯ ಕೊರಡು ಮಿತ್ತಿಗಳ ಇಂಚಿನ ಕೆಲಸಗಳು ಈ ಜಾಗಡ ನಡಪಡ ಹೆಚ್ಚ ದಾಯಬಣಗ ಪ್ರತಿಯೊಂದು ದೇವತಾ ಸ್ಥಳ 10 ಜನ ಸೇರಿದ್ದು ಗೋವಿಂದ ಅಂತ ಬಂಡ 6ನೇ ಭಾಗ 6 ದಿವಸ ಉಂಡಿಗೆ ಒರಿಯೇತು ಬಂತಂಡಲ್ಲ ಕೈ ಬೊಟ್ಟಲ್ಲ ಸ್ವರ ಇದ್ದಿ 10 ಜನ ಸೇರಿದ್ದು ಕೈ ಬೊಟ್ಟಿಂದ ಇಂಚ ಮಹಾಸ್ವರ ಬರ್ಬಿಡ ಅಂಚನೆ 10 ಜನ ಸೇರಿನವಳಿ ಹತ್ತಿದ್ದರಲ್ಲಿ ಮುತ್ತು ಒಂದು ಅವಳು ಸಾನ್ನಿಧ್ಯ ಅಭಿವೃದ್ಧಿ ಅವನಿಗೆ 3 ಸಾನ್ನಿಧ್ಯ ಅಭಿವೃದ್ಧಿ ಅಂಡನೇ ರೋಗದ ದೋಷದ ಒಂದು ರಾಜ್ಯದ ಜನಗಳನ್ನ ಕಷ್ಟ ಪರಿಹಾರ ಮಾಡಿ ಅಂಚನೆ ಹಲವು ಜನಗಳು ಬರ್ತದೆ 3 ದೇವರ ಪ್ರಾರ್ಥನೆ ಮಾಡ್ಕೊಂಡ್ರೆ ಆಕಡೆ ಮಾತಾಡಲ್ಲ ಕ್ಷೇಮ ಕೊಡಲಿ ಆರೋಗ್ಯ ಕೊಡಲಿ ಇಂಚಿನ ಹಲವು ಉರುದ್ದು ಇದು ಪ್ರಚಾರ ಅದು ತಾಯಿ 10 ಜನನು ಇದು ತಲಪಾವಡನ್ನು ಮಾಡಿದ ಇಂಕಲ ಪ್ರಾರ್ಥನೆ ಅಂಚಾರದ್ದಾರ ಈ ಮಂಚಿತ್ತಿ ಕೆಲಸವನ್ನು ದೇವರಿಗೆ ಅರ್ಪಿತ ಉಂಟ ದೇವರು ಸ್ವೀಕಾರ ತಂದು ಮಾತೆರಳ ಕ್ಷೇಮಗಳು ಒಂದು ದೇವರ ಪ್ರಾರ್ಥನೆ ತಂದು ಅಂಜನೆ ಸೇರಿಂಚಿತ್ತಿ ಜನಗಳು ಮಂಚಿತ್ತಿ ಪ್ರಸಾದನ ಸ್ವೀಕರಿ ತಂದು ಹೋಡು ಒಂದು ಮನದ ಪ್ರತ್ಯೇಕ ಬಣ್ಣದೆ